ಕರ್ನಾಟಕ ರಾಜ್ಯೋತ್ಸವದ ಈ 69ನೇ ಒಂದು ಕರ್ನಾಟಕ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಇವತ್ತು ಸಮಾಜ ಸೇವೆಯನ್ನು ಗುರುತಿಸಿ ಜಿಲ್ಲಾಡಳಿತ ಸಮಾಜದ ಕೆಲಸವನ್ನು ಅದೇ ರೀತಿ ದೇವರ ಕೆಲಸವಂತೇಳಿ ಕಳೆದ 25 ವರ್ಷದಲ್ಲಿ ನನ್ನ ಜೀವನದಲ್ಲಿ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಅದೇ ರೀತಿ ಬೇರೆ ಬೇರೆ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಸಮಾಜದ ಒಂದು ಶ್ರೇಯಸ್ಸು ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾನು ಗುರುತಿಸಿಕೊಂಡಂಥ ಒಂದು ಕಾರಣದಲ್ಲಿ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಕೃಪೆಯಾಗಿದೆ. ಇದಕ್ಕೆ ನನಗೆ ಪ್ರೋತ್ಸಾಹ ನೀಡಿದ, ಸಹಕಾರ ನೀಡಿದ ಹಾಗೂ ಮಾರ್ಗದರ್ಶನ ನೀಡಿದ ಎಲ್ಲ ನಮ್ಮ ಗುರಿಯರಿಗೆ, ಅದೇ ರೀತಿ ಮಾರ್ಗದರ್ಶನ ನೀಡಿದಂಥ ಎಲ್ಲ ಗಣ್ಯರಿಗೆ, ರಾಜಕೀಯ ಧುರೀಣರಿಗೆ, ಅದೇ ರೀತಿ ಸಮಾಜದಲ್ಲಿರುವಂಥ ಬೇರೆ ಬೇರೆ ನನ್ನ ವರ್ಗದ ಮಿತ್ರ ಬಂಧುಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ ಬಳಿಕ ಇನ್ನಷ್ಟು ಸಮಾಜದೊಂದಿಗೆ ನಾನು ನನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಪ್ರೇರೇಪಣೆ ಸಿಕ್ಕಿದೆ. ಅದೇ ರೀತಿ ನನ್ನ ಉಳ್ಳಾಲದ ಪ್ರೀತಿಯ ಶಾಸಕರು, ಅದೇ ರೀತಿ ವಿಧಾನಸಭಾ ಸ್ಪೀಕರ್ ಆದಂಥ UT ಖಾದರ್ ಸರ್ ಕಳೆದ ಹಲವಾರು ವರ್ಷಗಳಿಂದ ನನ್ನ ಸೇವಾ ಸಂಸ್ಥೆ ಇರ್ಬೋದು, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಇರ್ಬೋದು, ನನ್ನ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಇರ್ಬೋದು, ಅದೇ ರೀತಿ ನಾನು ಕರ್ನಾಟಕದಾದ್ಯಂತ ಒಂದು ಹೋಮ್ ನರ್ಸಿಂಗ್ ಸೇವೆಯಲ್ಲಿ ಕಳೆದ 25 ವರ್ಷಗಳಿಂದ ಸೇವೆಯನ್ನು ಗುರುತಿಸಿ ನನ್ನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನನ್ನನ್ನು ಗುರುತಿಸಿದವರಲ್ಲಿ ಶಾಸಕರು ಕೂಡ, ಅದೇ ರೀತಿ ನಮ್ಮ ಉಳ್ಳಾಲದ ಎಲ್ಲ ಪಕ್ಷ ಭೇದ ಬೆರೆತು ಎಲ್ಲರೂ ನನ್ನೊಟ್ಟಿಗೆ ಇದ್ದಾರೆ. ಆದ ಕಾರಣ ಎಲ್ಲ ಪಕ್ಷದ ಮುಖಂಡರಿಗೂ, ಅದೇ ರೀತಿ ನನ್ನ ಎಲ್ಲ ಗುರುಕಿರಿಯರಿಗೂ ಇನ್ನೊಮ್ಮೆ ಮಗದೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ನಾನು ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆ, ಅದೇ ರೀತಿ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ರಾಜ್ಯೋತ್ಸವದ ಶುಭಾಶಯವನ್ನು ಎಲ್ಲರಿಗೂ ಸರ್ವರಿಗೂ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ Happy